ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ಚಾಲ್ತಿಯಲ್ಲಿದ್ದು 3 ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ದಾರೆ. ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಹೇಗೆ ಪಾಲಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಪಾಠ ಮಾಡ್ತಾ ಇದ್ದ ಶಿಕ್ಷಕಿಯೇ ಇಂತಹ ನೀಚ ಕೃತ್ಯದಲ್ಲಿ ಭಾಗಿಯಾದ ಮೇಜರ್ ಆರೋಪಿಯಾಗಿದ್ದಾಳೆ. ಶ್ರೀದೇವಿ ರೂಢಿಗೆ ವೃತ್ತಿಯಲ್ಲಿ ಶಿಕ್ಷಕಿ, ಆದರೆ ಈಕೆ ಮಾಡಿದ ಅವಾಂತರ ಅಂತಿಂತದ್ದಲ್ಲ. ಪ್ರೀ ಸ್ಕೂಲ್ಗೆ ಬರ್ತಾ ಇದ್ದ ಮಕ್ಕಳ ತಂದೆಗೆ ಮುತ್ತು ಕೊಟ್ಟು ಹನಿ ಟ್ರ್ಯಾಪ್ ಮಾಡಿದ್ದಲ್ಲದೆ 50,000 ರೂಪಾಯಿ ಸುಲಿಗೆ ಮಾಡಿದ್ದಾಳೆ. ಮತ್ತೆ ಬೆದರಿಕೆಯೊಡ್ಡಿ 1 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ವಸೂಲಿ ಮಾಡಿದ್ದಲ್ಲದೆ ಪದೇ ಪದೇ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾಳೆ. 2023ರಲ್ಲಿ ಶ್ರೀದೇವಿಗೆ ರಾಕೇಶ್ ಎಂಬ ಉದ್ಯಮಿಯ ಪರಿಚಯವಾಗುತ್ತೆ. ಉದ್ಯಮಿ ಜೊತೆ ಶಾಲೆ ನಿರ್ವಹಣೆ ಹಾಗೂ ತಂದೆಯ ಚಿಕಿತ್ಸೆಯ ನೆಪ ಒಡ್ಡಿ ಬರೋಬ್ಬರಿ 4 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡಿರ್ತಾಳೆ. ಆದರೆ ಪಡೆದ ಹಣವನ್ನ ಆರೋಪಿ ಶ್ರೀದೇವಿ ಉದ್ಯಮಿ ರಾಕೇಶ್ಗೆ ವಾಪಸ್ಸು ಮಾಡಿರೋದಿಲ್ಲ. ಸದ್ಯಕ್ಕೆ ತುಂಬಾ ಕಷ್ಟ ಇದೆ, ಸಾಲ ತೀರಿಸೋಕೆ ಆಗೋದಿಲ್ಲ, ನೀವು ಶಾಲೆಯ ಪಾರ್ಟ್ನರ್ ಆಗಿ ಅಂತ ಉದ್ಯಮಿಗೆ ಆರೋಪಿ ಶ್ರೀದೇವಿ ಆಫರ್ ಇಟ್ಟಿದ್ಲು. ಇದರಿಂದಾಗಿ ಇಬ್ಬರ ನಡುವೆ ಒಡನಾಟ ಹೆಚ್ಚಿತ್ತು. ಆದರೆ ಹಣ ವಾಪಸ್ ಕೇಳಿದಾಗ ಶಿಕ್ಷಕಿ ಶ್ರೀದೇವಿ ಮತ್ತೆ ಕೊಡಲು ನಿರಾಕರಣೆ ಮಾಡ್ತಾಳೆ. ನಂತರ ಮನೆಗೆ ತೆರಳಿ ರಾಕೇಶ್ಗೆ 1 ದಿನ ಮುತ್ತನ್ನ ಕೊಟ್ಟಿರ್ತಾಳೆ ಶ್ರೀದೇವಿ. ಇದಕ್ಕೆ 50,000 ಬ್ಲ್ಯಾಕ್ ಮೇಲ್ ಮಾಡಿ ಪಡೆದುಕೊಂಡಿರ್ತಾಳೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮಾರ್ಚ್ 17ರಂದು ಮತ್ತೆ ಉದ್ಯಮಿಗೆ ಆರೋಪಿತೆ ಕರೆ ಮಾಡಿ ಉದ್ಯಮಿಗೆ 15 ಲಕ್ಷ ರೂಪಾಯಿ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿರ್ತಾಳೆ. ಹಣ ಕೊಟ್ರೆ ನಮ್ಮ ನಡುವೆ ನಡೆದ ಅಶ್ಲೀಲ ವಿಡಿಯೋ ಚಾಟಿಂಗ್ ಡಿಲೀಟ್ ಮಾಡ್ತೀನಿ, ಇಲ್ಲವಾದ್ರೆ ನಿನ್ನ ಪತ್ನಿಗೆ ತೋರಿಸಿ ನಿನ್ನ ಸಂಸಾರವನ್ನೇ ಹಾಳು ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿರ್ತಾಳೆ. ಇದರಿಂದ ಬೇಸತ್ತ ಉದ್ಯಮಿ ಕಡೆಗೆ ಬೆಂಗಳೂರು ಸಿಸಿಬಿಗೆ ದೂರನ್ನ ಕೊಡ್ತಾನೆ. ಸದ್ಯ ದೂರಿನನ್ವಯ ಆರೋಪಿತೆ ಶ್ರೀದೇವಿ, ಸಾಗರ್ ಮೋರೆ, ಗಣೇಶ್ ಕಾಳೆ ಬಂಧನವಾಗಿದೆ. 3ರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಸಿಸಿಬಿ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ.